ಈಗ ಸರ್ ನೀಟ್ ಪರೀಕ್ಷೆ ಇಲ್ಲಿವರೆಗೆ ಆದಂತಹ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಇರ್ಬೋದು, ತದನಂತರ ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರು ಕೊಟ್ಟಿರುವಂಥ ರಾಜೀನಾಮೆಯ ನಂತರ ಆಗಿರುವಂಥ ಒಂದಿಷ್ಟು ಬೆಳವಣಿಗೆಗಳು ಅದರ ಬಗ್ಗೆ ನಾವು ಮಾತಾಡಬೇಕು ಪ್ರಕಾಶ್ ಸರ್. ಅದು ನೀಟ್ ಪರೀಕ್ಷೆ ನೋಡಿ, ನೀಟ್ ಪರೀಕ್ಷೆಯ ಬಗ್ಗೆ ಆಗಿರುವಂಥ ಒಂದು ಕ್ರಾಂತಿ ಏನಿದೆ ವಿದ್ಯಾರ್ಥಿಗಳು ಮಾಡಿರುವಂಥ ಅದೊಂದು ಬಹಳ ಒಂದು ದೊಡ್ಡ ಕ್ರಾಂತಿ, ಅದರಲ್ಲಿ ಎರಡು ಮಾತಿಲ್ಲ. ಈ ಪ್ರಪಂಚದ ಬಹುತೇಕ ಕ್ರಾಂತಿಗಳು ಈ ಫ್ರಾನ್ಸಲ್ಲಿ ನಡೆದಿರ್ಬೋದು ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಕ್ರಾಂತಿಗಳು ನಡೆದಿರ್ಬೋದು. ಹೌದೌದು, ಕ್ರಾಂತಿಗಳೆಲ್ಲ ಮೂಲ ಯುವಕರೇ. ಯುವಶಕ್ತಿ 18ರಿಂದ 25 ವರ್ಷದ ಯುವಕರನ್ನ ನೀವು ಅವ್ರು ಪ್ರಶ್ನಿಸುವ ವಯಸ್ಸೇ ಅದು. ಹೌದು, ಪ್ರಶ್ನಿಸ್ತಾ ಇರ್ತಾರೆ. ಆ ಪ್ರಶ್ನೆಗೆ ಉತ್ತರ ಸಿಗದಿದ್ರೆ ಹೋರಾಟ ಮಾಡ್ತಾ ಇರ್ತಾರೆ, ಮನೆಗೆ ಹೋಗಿ ಕೂತ್ಕೊಳ್ಳೋದಿಲ್ಲ ಅವರು. ಅದು ಸಾಮಾನ್ಯ. ಇಂಥ ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಿದ್ದು ಈ ನೀಟ್ ಪರೀಕ್ಷೆಯ ಸಂದರ್ಭದಲ್ಲಿ. ನಿಮ್ಗೆ ಗೊತ್ತಿದೆ, ಬಹಳ ಆಶ್ಚರ್ಯ ಅಂದರೆ 11 ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಒಬ್ಬ ಮಂತ್ರಿಯು ರಾಜೀನಾಮೆ ಕೊಟ್ಟಿರಲಿಲ್ಲ. 11 ವರ್ಷದಲ್ಲಿ ದಾಖಲೆ ಅದು. ಅದರಲ್ಲೂ ನಿಮಗೆ ಅಶ್ವಿನಿ ವೈಷ್ಣವ್ ಅವರು ಬಲ್ಸೂರಲ್ಲಿ ತ್ರಿವಳಿ ರೈಲು ಆಕ್ಸಿಡೆಂಟ್ ಆದಾಗ ಒಂದು ರೈಲಿನ ಮೇಲೆ ಮತ್ತೊಂದು ರೈಲು ಹೋಗಿ ನಿಂತಿದ್ರು, ಒಂದಷ್ಟು ಮಂದಿ ಸತ್ರು. ಡೆಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲು ತುಳಿತ ಉಂಟಾಗಿ ಒಂದಷ್ಟು ಮಂದಿ ಸತ್ರು. ಆದರೂ ಆ ಸಂದರ್ಭದಲ್ಲೂ ರಾಜೀನಾಮೆ ಕೊಡಲಿಲ್ಲ. ಮಣಿಪುರದ ಸಮಸ್ಯೆ ನಿಮಗೆ ಗೊತ್ತೇ ಇದೆ, 2 ವರ್ಷದಿಂದ ಸಮಸ್ಯೆ ನಡೀತಾ ಇದೆ. ಹೀಗಿರುವಾಗ ಬಹಳಷ್ಟು ಸಮಸ್ಯೆಗಳಿದ್ರು, ಏನಿದ್ರು ಜನರು ಸರ್ಕಾರ ಒಂದು ಸುಭದ್ರವಾಗಿತ್ತು, ನಾವು ಕನ್ವಿನ್ಸ್ ಮಾಡ್ತೇವೆ ಎನ್ನುವಂಥದ್ದು. ಅದೇ ವಿದ್ಯಾರ್ಥಿಗಳು ಎಷ್ಟು ಹಠ ಹಿಡಿದ್ರು ಅಂದ್ರೆ ಕೊನೆಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಪ್ರಾರಂಭದ ಹಂತದಲ್ಲಿ ಸುಮ್ಮನಿದ್ರು, ಆಮೇಲೆ ಸರ್ಕಾರ ಏನಾಗೋದಿಲ್ಲ ಅಂತ ಕೊನೆಗೆ ಒಪ್ಪಿಕೊಂಡ್ರು. ಇದಾಗಿರೋದು ಆಯ್ತು ಒಂದು ರೀತಿಯ ಸಿಕ್ಕಿದ ಜಯ ಅಂತ ಸಹ ಅಲ್ಲ, ಯುವ ಶಕ್ತಿಗಳಿಗೆ ಸಿಕ್ಕಿದ ಜಯ ಅಂತಲ್ಲ. ಯುವ ಶಕ್ತಿಗಳು ಜಯ ಸಿಗಿದ್ರು ಬಿಡೋದೇ ಇಲ್ಲ, ಅವ್ರು ಹಾಗೇನೆ. ಸೋಲು ಗೀಲು ಅನ್ನೋದಿಲ್ಲ, ಅವರು ಹೋರಾಟದಲ್ಲಿರೋರು. ಯುವ ಶಕ್ತಿ ಅಂದರೆ ಹಾಗೇನೆ, ಅದನ್ನು ನಾವು ಲೈಟಾಗಿ ತೆಗೆದುಕೊಳ್ಳೋ ಪ್ರಶ್ನೆನೇ ಇಲ್ಲ. ಯುವಕರನ್ನು, ಯುವ ಶಕ್ತಿಗಳನ್ನು ಯಾವುದೇ ದೇಶ ಇರಬಹುದು ಲೈಟಾಗಿ ನಾವು ತೆಗೆದುಕೊಳ್ಳುವಂಥದ್ದಿಲ್ಲ. ಇದು ನಮಗೆ ಪಾಠ. ಈಗ ಅದರ ನಂತರ ಸರ್ಕಾರ ತೆಗೆದುಕೊಂಡಂಥ ಡಿಸಿಷನ್ಗಳು ಏನು ಎನ್ನುವಂಥ ಅದು ಮುಖ್ಯ. ಅದೇನಂದರೆ ಈಗ ನಿಮ್ಗೆ ಗೊತ್ತಿದೆ, ನಂದನ್ ನೀಲೇಕಣಿಯವರು, ಅವರು ನಮ್ಮ ಕರ್ನಾಟಕದವರು, ನಾವು ಭಾಳ ಖುಷಿ ಪಡಬೇಕು. ಅವರನ್ನು ಒಂದು ಟಾಸ್ಕ್ ಫೋರ್ಸಿಗೆ ಮುಖ್ಯಸ್ಥರಾಗಿ ಆಯ್ಕೆ ಮಾಡಿದ್ದಾರೆ. ಒಟ್ಟು 6 ಜನ ಸಮಿತಿಯಲ್ಲಿದ್ದಾರೆ. ನೀಲೇಕಣಿ ಬಗ್ಗೆ ಎಲ್ರಿಗೂ ಗೊತ್ತಿದೆ, ನಮ್ಮ ಡಿಜಿಟಲ್ ಫಾರ್ಮೇಷನ್ ಏನು ನಮ್ಮ ದೇಶದಲ್ಲಿ ಮಾಡಿದ್ದಾರೆ ಅದರ ರೂವಾರಿ ಅವರು. ಈಗ ಆಧಾರ್ ಕಾರ್ಡ್ ಇರ್ಬೋದು ಅಥವಾ GST ಇರಬಹುದು, ಇದರ ಹಿಂದಿನ ಒಂದು ದೊಡ್ಡ ಶಕ್ತಿ ಯಾರು ಅಂದರೆ ನಂದನ್ ನೀಲೇಕಣಿ ಅವರು ಆಗಿದ್ದಾರೆ. ಅಂದರೆ ನಮಗೆ ಒಂದು ಖುಷಿ ಪಡಬೇಕು. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಇಡೀ ದೇಶ ಖುಷಿ ಪಡಬೇಕು. ಒಬ್ಬ ಒಳ್ಳೆ ಶ್ರೇಷ್ಠವಾದಂಥ ಒಬ್ಬ ವ್ಯಕ್ತಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ. ಆದರೆ ಏನು ಮಾಡ್ತಾರೆ ಎನ್ನುವಂಥದ್ದು ಮುಖ್ಯ. ಅವ್ರು ಹೇಳಿದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಒಂದು ಯೋಚನೆಗಳಿದೆ, ಡಿಜಿಟಲ್ ಆಗಿ ಪರೀಕ್ಷೆಗಳನ್ನು ಮಾಡುವಂಥದ್ದು. ಈಗ ನೋಡಿ, ಆ ಪರೀಕ್ಷೆಯ ದಿವಸ ಆಗಿರೋದು PV ಕುಲಕರ್ಣಿ ಅಂತ ಉಪನ್ಯಾಸಕರಂತೆ. ಆಮೇಲೆ ಅವರು ಏನು ಮರಾಠಿಯಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡುವ ಕೆಲಸ ಮಾಡ್ತಾಯಿದ್ರು. ಅವರು ಎಲ್ಲಿಂದ NTA ಅಂತ ಹೇಳ್ತೇವೆ ನಾವು, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ, ಅಲ್ಲಿಂದ ಒಳಗಡೆ ಒಂದು ಕ್ವಶನ್ ಪೇಪರ್ ಇಟ್ಕೊಂಡು ಹೋಗಿ ಕೊಡ್ತಾರೆ. ಅಂದರೆ ವ್ಯವಸ್ಥೆ ಒಂದು ಎಷ್ಟು ದುರ್ಬಲವಾಗಿತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಒಂದು ಹೊಸ ಕ್ರಾಂತಿಯ ರೀತಿಯಲ್ಲಿ ಅವರು ಈ ಒಂದು ಹೊಸತನ್ನು ಮಾಡಿದ್ದಾರೆ. ನಾವು ನಿರೀಕ್ಷೆ ಇಟ್ಟಿದ್ದೇವೆ. ಡಿಜಿಟಲ್ ಪ್ಲಾಟ್ಫಾರ್ಮ್ ಮಾಡಿದ್ದಾರೆ, ಬಯೋಮೆಟ್ರಿಕ್ ಸಿಸ್ಟಮ್ ಮಾಡ್ತಾರಂತೆ. ಬಯೋಮೆಟ್ರಿಕ್ ಎಲ್ಲ ಫೇಸ್ ರೀಡಿಂಗ್ ಮಾಡಿದರೆ ಮತ್ತೆ ಒಳ್ಳೆಯದು. ಈ ಫಿಂಗರಿಗಿಂತ ಬಯೋಮೆಟ್ರಿಕ್, ಫೇಸ್ ರೀಡಿಂಗ್ ಅಂಥದ್ದೆಲ್ಲ ಮಾಡುವಂಥ ಸಿಸ್ಟಮ್ಗಳನ್ನು ಮಾಡಿದ್ರು. ಆಮೇಲೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಡಿಜಿಟಲ್ ಫಾರ್ಮೇಷನಲ್ಲಿ ಇರುವಂಥದ್ದು, ಮೊದಲೇ ಮುದ್ರಣ ಆಗಿ ಆ ರೀತಿ ಬರುವಂಥದ್ದೆಲ್ಲ ಎನ್ನುವಂಥದ್ದೆಲ್ಲ ಮಾಡಿದ್ದಾರೆ. ಈ ಮಾಡಿದ್ರೂ ನೀವು ನೋಡಿ, ಒಂದು ನಾವು ತಿಳ್ಕೊಳ್ಬೇಕು, ಎಷ್ಟು ಟೆಕ್ನಾಲಜಿ ಬೆಳೆದ್ರೂ ಅದರ ಹಿಂದೆ ಅಷ್ಟೇ ಅದರ ಒಳಗೆ ಏನು ರಂಗೋಲಿ ಕೆಳಗೆ ನೂರ್ತಾರೆ ಕೂಡ ಲೀಕ್ ಆಗಿರುವಂಥದ್ದು ನಾವು ಗಮನಿಸಬಹುದು. ಹೌದು, ಬಹಳಷ್ಟು ಲೀಕ್ ಆಗಿರುವ ಕಾರಣ ಯಾವುದೋ ಒಂದು ಹಂತದಲ್ಲಿ ಅದು ಆಗುವಂಥದ್ದು ಆಗ್ತಾ ಇದ್ದ ಕಾರಣ ಈಗ ನೀಲೇಕಣಿಯವರು ಬಂದ ಮೇಲೆ ಇದೆಲ್ಲ ಹೊಸತನವನ್ನು ತರ್ತಾರೆ ಅಂದ ಕೂಡಲೇ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬೇಕು. ಬಂದ ಕೂಡಲೇ ನಾವು ನಿರಾಶೆಯನ್ನು ಮತ್ತೆ ಲೀಕ್ ಆಗ್ತದೆ ಅಂತ ಅದು ಮಾತಾಡಬಾರ್ದು, ತಪ್ಪು. ನಾವು ಹಾಗೆ ಹೇಳುವಾಗಿಲ್ಲ. ನಮ್ಮ ಜವಾಬ್ದಾರಿಯುತವಾಗಿ ನಾವು ಹೇಳೋದಾದರೆ ಒಂದು ಒಳ್ಳೆಯದು ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಆ ನಿರೀಕ್ಷೆಯನ್ನು ಅವರು ಉಳಿಸ್ಕೊಂಡು ಬರ್ತಾರೆ ಅನ್ನೋದಂತೂ ಮುಖ್ಯ. ಅಷ್ಟೇ. ಈಗ ಈ ಒಂದು ವಿಚಾರಕ್ಕೆ ಈ ಹಿಂದೆ ರಾಜ್ಯದಲ್ಲಿ CET ಇತ್ತು, ಆಯಾಯ ರಾಜ್ಯಗಳು ತಮ್ಮದೇ ಆದಂತ ಒಂದು ಪರೀಕ್ಷಾ ವಿಧಾನವನ್ನು ಹೊಂದಿದ್ದವು. ಹಾಗಾಗಿ ಈ ನೀಟ್ ಒಂದು ಹಲವಾರು ಬಾರಿ ಏನೋ ಒಂದು ರೀತಿಯಲ್ಲಿ ಇಂತಹ ಒಂದು ಸೋರಿಕೆ ಆದಾಗ, ಕಳೆದ 5 ಬಾರಿ ಆಗಿದೆ ಅಂತ ಹೇಳ್ತಾರೆ, ಸೋರಿಕೆ ಆದಾಗ ಬಹಳಷ್ಟು ಪರೀಕ್ಷಾ ಮಂಡಳಿಗಳದ್ದು ಕೂಡ ರೈಲ್ವೆ ಮಂಡಳಿ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ ಸೋರಿಕೆ ಆಗಿದ್ದನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಆಯಾಯ ರಾಜ್ಯಗಳಿಗೆ ಅದನ್ನ ವ್ಯವಸ್ಥಿತವಾಗಿ ಮಾಡ್ಲಿ ಕೊಟ್ರೆ ಆಗ ಇಡೀ ದೇಶಕ್ಕೆ ಆ ಸಮಸ್ಯೆ ತಪ್ಪುತ್ತಲ್ಲ ಅನ್ನತಕ್ಕಂಥ ಒಂದು ವಾದ ಕೂಡ ಇದೆ ಸರ್. ತಮಿಳುನಾಡಲ್ಲಿ ಇತ್ತೀಚೆಗೆ ಅವರು ಮುಖ್ಯಮಂತ್ರಿಗಳು ಹೇಳಿದ್ರು, ನಮಗೆ ನೀಟ್ ಬೇಡ, ನಮಗೆ ನಾವು ರಾಜ್ಯದಲ್ಲಿ ಮಾಡ್ತೇವೆ. ಅವರು ಹೇಳಿದಂಥ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. 12th ಸ್ಟ್ಯಾಂಡರ್ಡ್ ಅಲ್ಲಿ
ಹೈಯೆಸ್ಟ್ ಯಾರು ಮಾರ್ಕ್ ತಗೊಳ್ತಾರೆ ಎಸ್ ಅವರಿಗೆ ನೇರವಾಗಿ ಅಂತ ಒಂದು ಪ್ರವೇಶ ಪರೀಕ್ಷೆಗಳಿಗೆ ಎಂಟ್ರಿ ಆಗಿ ಅವಕಾಶ ಕೊಡೋದು. ಕರ್ನಾಟಕದಲ್ಲಿ CET ಇದೆ, ಕರ್ನಾಟಕದಲ್ಲಿ CET ಇದೆ, ತಮಿಳುನಾಡಲ್ಲಿ ಇಂಥ ಕಲ್ಪನೆ, 2 ರಾಜ್ಯಗಳು ಇಂಥ ಕಲ್ಪನೆ ಇಟ್ಟಿದೆ. ಆದರೆ ನಿಮಗೆ CET ಅಂದುಕೊಳ್ಳಿ, ನೀವು ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿ ಸ್ಪರ್ಧಿಸಲಿಕ್ಕೆ ಆಗ್ತದೆ ಎನ್ನುವಂಥದ್ದು, ನೀಟ್ ಎನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥ ಒಂದೇ ಸಂದರ್ಭದಲ್ಲಿ ನಡೆಯುವಂಥದ್ದು. ರಾಜ್ಯ ಮಟ್ಟದಲ್ಲೂ ನಡೆದ್ರು ಹಾಗೇನು ತಪ್ಪೇನಿಲ್ಲ, ರಾಜ್ಯ ಮಟ್ಟದಲ್ಲೂ ಮಾಡಬಹುದು. ಯಾಕಂದರೆ ಖರ್ಚು ವೆಚ್ಚಗಳು ಸಹ ಒಂದಷ್ಟು ಉಳಿಸುವಂಥ ಪ್ರಯತ್ನಗಳು ಮತ್ತು ಟ್ರಾನ್ಸ್ಪರೆನ್ಸಿ ಕಂಟ್ರೋಲ್ ಇರುತ್ತೆ ನೋಡಿ. ರಾಜ್ಯ ಮಟ್ಟದಲ್ಲಿ ಮಾಡಿದರೆ ಅಂತ ಒಂದು ಕಂಟ್ರೋಲ್ ಇರುತ್ತೆ ಅನ್ನುವಂಥದ್ದು. ರಾಜ್ಯ ಸರ್ಕಾರ ನೀಟ್ನಿಂದ ವಿನಾಯಿತಿ ಕೇಳುವಂಥದ್ದು ಸರಿಯೇ ಸರ್? ಅಲ್ಲ, ಕೇಳ್ಬೋದು, ಸರ್ಕಾರಗಳು ಕೇಳ್ತದೆ. ಈಗ ನೀಟ್ ಬಗ್ಗೆ ನಾವೊಂದು ನಿರೀಕ್ಷೆ ಇಟ್ಕೊಳ್ಳುವ, ಪ್ರತಿ ರಾಜ್ಯದವರು ಒಂದು ವಿನಾಯಿತಿ ಕೇಳ್ತಾರೆ, ನಮಗೆ ಬೇಕು, ನಾವು ಮಾಡ್ತೇವೆ. ರಾಜ್ಯ ಸರ್ಕಾರದ ಅವರಿಗೆ ಬಿಟ್ಟಿರೋದು, ಅವರು ಕೇಳ್ಬೋದು, ಅದಕ್ಕೇನಿಲ್ಲ. ಯಾಕಂದರೆ ಕೇಂದ್ರಕ್ಕಿಂತ ರಾಜ್ಯದವರು ಚೆನ್ನಾಗಿ ಮಾಡಲೂಬಹುದು, ಇಲ್ಲಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ತುಂಬ ದೋಷಗಳಿದೆ ನೋಡಿ ನೀಟಲ್ಲಿ. ಆದ ಕಾರಣ ಇವರು ಕೇಳೋದ್ರಲ್ಲಿ ತಪ್ಪು ಅಂತ ಹೇಳೋದಿಲ್ಲ, ಆದರೆ ನೀಟಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾರೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಳ್ಳೋಣ. ಓಕೆ ಸರ್, ಇದೀಗ ಈ ವಿಚಾರದಲ್ಲಿ ಇನ್ನೊಂದು ಬಂದಾಗ, ವಿದ್ಯಾರ್ಥಿಗಳಿಗೆ ಈಗ ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಒಂದೇ ಪರೀಕ್ಷೆಗಳು ಮಾಡಿದಾಗ ಸಹಜವಾಗಿ ಅವರು ಒತ್ತಡವನ್ನು ಎದುರಿಸಬೇಕಾಗ್ತದೆ, ಅಥವಾ ಆಯಾಯ ರಾಜ್ಯಗಳಲ್ಲಿ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಒತ್ತಡ ಕಡಿಮೆ ಆಗ್ತದೆ, ಅಂದ್ರೆ ರಾಜ್ಯದಲ್ಲಿಯೇ ಸೀಟನ್ನು ತಗೊಳ್ಬಹುದು, ಆ ರೀತಿ ಏನಾದರೂ ಮನಸ್ಥಿತಿ? ಅಲ್ಲ ನೋಡಿ, ಅಲ್ಲಿ 2 ವಿಚಾರಗಳು ಬರ್ತದೆ. ಒಂದು ಓದುವಂತ ಒತ್ತಡ, ಮತ್ತೆ ಶುಲ್ಕಗಳು. ಓಕೆ, ಕೊನೆಯದು ಸರ್, ಈಗ ಶಿಕ್ಷಣ ಸುಧಾರಣೆಗೆ ಕಾರ್ಯಪಡೆ ರಚನೆ ಎನ್ನುವಂಥ ವಿಷಯದ ಬಗ್ಗೆ ಮುಖ್ಯವಾಗಿ ಈ ಕಾರ್ಯಪಡೆಯಲ್ಲಿ ಸರ್ ಯಾರು ಸದಸ್ಯರಾಗಿರಬೇಕು, ಶಿಕ್ಷಕರು, ಪೋಷಕರು ಮತ್ತು ತಜ್ಞರ ಪಾತ್ರ ಎಷ್ಟೆಲ್ಲ ಇರ್ಬೋದು ಎನ್ನುವಂಥ? ಅಲ್ಲ, ಈಗ ಬೇರೆ ಬೇರೆ ಕ್ಷೇತ್ರದವರು ಇದ್ದಾರೆ ನೋಡಿ. ನಾನು ಹೇಳಿದಾಗ ನಂದನ್ ನೀಲೇಕಣಿ ಅವರು ಒಬ್ಬರು ಶ್ರೇಷ್ಠ ಇವರು ನಮ್ಮ ದೇಶದ ಇದರಲ್ಲಿ ಸಾಧನೆಯಲ್ಲಿ ಡಿಜಿಟಲಲ್ಲಿ. ಆಮೇಲೆ ಇಸ್ರೋ ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು ಇದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲೂ ಕೆಲಸ ಮಾಡಿದವರು ಇದ್ದಾರೆ, ಮತ್ತೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದವರನ್ನು ಅಲ್ಲಿ ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಬರೀ ಶಿಕ್ಷಣ ತಜ್ಞರನ್ನು ಮಾತ್ರ ಇಟ್ಟಿಲ್ಲ, ಅದೊಂದು ವಿಶೇಷ. ಇಲ್ಲದಿದ್ರೆ ಶಿಕ್ಷಣ ತಜ್ಞರನ್ನು ಮಾತ್ರ ಇಡ್ತಾರೆ ನೋಡಿ, ಹಾಗೇನಿಲ್ಲ. ಇದು ಬೇರೆ ಬೇರೆ ಕ್ಷೇತ್ರದಿಂದ, ಇಸ್ರೋ, ಆಮೇಲೆ ಇದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಆಮೇಲೆ ಇನ್ನು ಆಡಳಿತ ಕ್ಷೇತ್ರದಿಂದ ಆಯ್ಕೆ ಮಾಡಿದಂಥ ವ್ಯಕ್ತಿಗಳನ್ನು ಸಹ ಮಾಡಿದ್ದಾರೆ. ಇದೊಂಥರ ಒಂದು ಒಳ್ಳೆ ಕಾಂಬಿನೇಷನ್. ಮುಂದೆ ಯುವ ವಿದ್ಯಾರ್ಥಿಗಳನ್ನು ಯಾವ ರೀತಿ ದೇಶಕ್ಕೆ ಬೇಕಾಗಿ ಬೆಳೆಸಬೇಕು, ಆ ನಿಟ್ಟಿನಲ್ಲಿ ಒಂದು ಕಾರ್ಯಪಡೆ ರಚನೆ ನೋಡಿ. ನಮ್ಮ ದೇಶದಲ್ಲಿ ಏನು ಗೊತ್ತಾ ಸರ್, ನಮ್ಮ ದೇಶದಲ್ಲಿ ಎಜುಕೇಷನ್ ಬಜೆಟ್ ಬಹಳ ಕಡಿಮೆ. ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ನಾವು ಎಲ್ಲ ದೇಶಗಳಲ್ಲಿ ಆರೋಗ್ಯ ಬಜೆಟ್ ಮತ್ತು ಎಜುಕೇಷನ್ ಬಜೆಟ್ ಜಾಸ್ತಿ ಆದರೆ ನಮ್ಮ ಎಜುಕೇಷನ್ ಬಜೆಟ್ ಕಡಿಮೆ. ಎಜುಕೇಷನ್ ಬಜೆಟನ್ನು ಹೆಚ್ಚಿಸಿ ಈಗ NTA-ದಲ್ಲೂ ಸಾಕಷ್ಟು ಸುಧಾರಣೆಗಳನ್ನು ಮಾಡಬೇಕು. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದರಲ್ಲೂ ಭಾಳಷ್ಟು ಸುಧಾರಣೆಗಳನ್ನು ಅವರು ಮಾಡಬೇಕು. ಅಲ್ಲಿ ಕೆಲಸ ಮಾಡುವವರು ಇರ್ಬೋದು, ಅಥವಾ ಅದರ ಒಳಗಿರುವಂಥ ವಿಚಾರಗಳ ಬಗ್ಗೆ ಸುಧಾರಣೆಗಳನ್ನು ಮಾಡಿದರೆ ಬಹುಶಃ ನಾನು ಒಂದು ವಿಚಾರ ಸ್ಪಷ್ಟ, ಎಕ್ಸಾಮಿಗೆ ಕೂತ್ಕೊಳ್ಳುವಾಗ ನೀವು CCTV ಇಡ್ತೀರಾ, ಮೊಬೈಲನ್ನು ಹೊರಗಿಡಿ ಅಂತ ಹೇಳ್ತೀರಾ, ಬ್ಯಾಗ್ ಎಲ್ಲವೂ ಇಲ್ಲ, ಎಲ್ಲ ನೀವು ಎಕ್ದಮ್ ಒಳ್ಳೆ ಸ್ಟ್ರಿಕ್ಟ್ ಆಗಿರುತ್ತೆ. ಆದರೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸಿದ್ಧ ಮಾಡುವಲ್ಲಿ ಎಲ್ಲವೂ ಫ್ರೀ ಅಂದ್ರೆ ಅಂಥದ್ದು ಮಾಡಬಾರ್ದು. ಬಹುಶಃ ಹೊಸ ನಿಯಮಗಳು ಬರಬಹುದು ಅಂತ ನಿರೀಕ್ಷೆನ ಇಟ್ಕೊಳ್ಳೋಣ. ಯಾಕಂದ್ರೆ ವಿದ್ಯಾರ್ಥಿಗಳು ಒಳ್ಳೆ ವಿಚಾರಗಳನ್ನು ಎತ್ತಿದ್ದಾರೆ, ಅದನ್ನ 2 ಮಾತಿಲ್ಲ. ಅವರ ವಿಚಾರಗಳು ಏನಿದೆ ಅದಕ್ಕೆ ಸರಿಯಾದ ಒಂದು ಸ್ಪಷ್ಟತೆ ಬಂದು ಮುಂದೆ ಯಾವುದೇ ರೀತಿಯ ಆತ್ಮಹತ್ಯೆಗಳಾಗದಂತ ಒಂದು 20 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ತಾರೆ ಅಂದ್ರೆ ದೊಡ್ಡ ನಷ್ಟ, ನಮ್ಮ ದೇಶಕ್ಕೂ ನಷ್ಟ. ಇದರ ಜೊತೆಗೆ ಕೊನೆಯದಾಗಿ ಒಂದು ಸರ್ಕಾರಿ ಶಾಲೆಗಳ ಗುಣಮಟ್ಟ ಹೆಚ್ಚಿಸಬೇಕು ಅಂತ ಹೇಳಿದ್ರೆ ಕಾರ್ಯಪಡೆ ಯಾವ ರೀತಿ ಮಾಡಬಹುದು ಅನ್ನೋದು? ಅಲ್ಲ, ಸರ್ಕಾರಿ ಶಾಲೆಯ ಗುಣಮಟ್ಟ ಹೆಚ್ಚಿಸೋದಕ್ಕೆ ನಾವು ವಿಶೇಷವಾಗಿ ತಳಮಟ್ಟದಲ್ಲಿ ಬೆಳೆಸೋದಂದ್ರೆ ನೋಡಿ, ಸರ್ಕಾರಿ ಶಾಲೆಗಳ ಬಗ್ಗೆ ನೀವು ಹೇಳ್ತಿರುವಂತದ್ದು ಹೌದು, ಸರ್ಕಾರಿ ಶಾಲೆಗಳು ಬಹಳಷ್ಟು ಮುಚ್ಚುತ್ತಾ ಇದೆ. ಆದರೆ ವಿಶೇಷ ಏನಂದ್ರೆ ಸರ್ಕಾರಿ ಶಾಲೆಗೆ 100% ರಿಸಲ್ಟ್ ಬರೋದು, 100%. ಬಹುತೇಕ ಶಾಲೆಗಳಿಗೆ ಬಂತು, ಬಜೆಟೇ ಇಲ್ಲ, ಹಾಗಾಗಿ ಅವರು ಶಾಲೆಯನ್ನು ಯಾರು ಕಷ್ಟಪಡ್ತಾ ಇದ್ದಾರೆ ಆ ಶಾಲೆಯಲ್ಲಿ ಅಂದ್ರೆ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು, ಶಿಕ್ಷಕಿಯರು, ಮತ್ತೆ ಅಲ್ಲಿರುವಂತ ಪೋಷಕರು. ಇವರು ಸರ್ಕಾರದ ಮುತುವರ್ಜಿ ಬಹಳ ಕಡಿಮೆ ಆಗಿದೆ. ಅಲ್ಲಿಯ ಶಿಕ್ಷಕರು, ಶಿಕ್ಷಕಿಯರು ಮತ್ತು ಅಲ್ಲಿಯ ಪೋಷಕರ ಒಂದು ಇಂಟ್ರೆಸ್ಟ್ ಇಂದಾಗಿ ವಿದ್ಯಾರ್ಥಿಗಳು 100% ಫಲಿತಾಂಶವನ್ನು ತರ್ತಾ ಇದ್ದಾರೆ. ಈಗ ಏನು ಶಿಕ್ಷಣ ಸಂಸ್ಥೆ ಒಳಗೆ ಅವರು ಏನು ಇಂಟ್ರೆಸ್ಟ್, ಏನು ಆಸಕ್ತಿ ತಗೊಳ್ತಾ ಇದ್ದಾರೆ, ಅದೇ ಮಟ್ಟದಲ್ಲಿ ಸರ್ಕಾರಿ
ಸರ್ಕಾರ ಅದಕ್ಕಾಗಿ ಒಂದು ಕಮಿಟಿಯನ್ನು ಮಾಡಿ ಶಾಲೆಯನ್ನು ಉಳಿಸುವಂಥ ಪ್ರಯತ್ನಗಳನ್ನು ಮಾಡಿದರೆ ಬಹುಶಃ ಸರ್ಕಾರಿ ಶಾಲೆಗಳು ಖಂಡಿತ ಉಳಿಬಹುದು. ಸರ್ಕಾರ ಎಲ್ಲರೂ ಪಡೆಯಲ್ಲಿ ಅದು ಬಂದ್ರೆ ಉತ್ತಮ. ಅದು ಬಂದರೂ ಬಹಳ ಉತ್ತಮ. ಯಾಕಂದ್ರೆ ಈಗ ಇರುವಂತಹವರು ಸಾಧನೆ ಮಾಡಿದವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿತು ಬಂದವರೇ, ಅವರಿಗೆ ಗೊತ್ತಿರುತ್ತೆ ಸರ್ಕಾರಿ ಶಾಲೆಯ ಇಂಪಾರ್ಟೆನ್ಸ್ ಏನು. ಸರ್, ಕೊನೆಯದಾಗಿ ಈಗ ಒಂದಿಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ ಸರ್. ಇಬ್ಬರು ವಿಶ್ಲೇಷಕರು, ಒಂದು ಪ್ರಕಾಶ್ ಪುತ್ತೂರು ಸರ್ ಹಾಗೂ ಸರ್, ಕೊನೆಗೆ 3-4 ವಿಷಯಗಳ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡಿದ್ವಿ. ಕೊನೆಗೆ ಒಂದು 4 ಮಾತು ಯಾವ ವಿಷಯದ ಬಗ್ಗೆ ಹೇಳ್ಬೋದು? ಅಲ್ಲ, ಈಗ ನಾವಿವತ್ತು ರಾಷ್ಟ್ರ ಮಟ್ಟದ 4 ವಿಚಾರಗಳನ್ನು ಮೀಸಲಾತಿ ಬಗ್ಗೆ ನೀಟ್ ಬಗ್ಗೆ ಮಾತಾಡಿದೆವು, ಕಾರ್ಯಪಡೆ ಮಾತಾಡಿದೆವು, ಅಹಿಂದದ ಬಗ್ಗೆ ಮಾತಾಡಿದೆವು. ಯಾಕಂದ್ರೆ ಈ 4 ವಿಚಾರಗಳು ಏನಿದೆ ಅದು ಪ್ರಸ್ತುತವಾಗಿ ಇರುವಂತಹ ಒಂದು ವಿಚಾರಗಳು. ಈಗ ಮಾಧ್ಯಮದ ಮೂಲಕ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಕೊಡುವಂತಹ ಪ್ರಯತ್ನಗಳು, ನಮಗೆ ತಿಳಿದ ವಿಚಾರಗಳನ್ನು ನಾವು ಹೇಳ್ತೇವೆ. ಹೀಗೆ ಎಂದು ಈಗ ನಮ್ಮ ಅಲ್ಲಿ ಕಾರ್ಯಕ್ರಮ ನೋಡುತ್ತಿರುವಂತಹ ಪೋಷಕರಿರ್ಬೋದು, ವೀಕ್ಷಕರಿರ್ಬೋದು, ಪ್ರತಿ ಬಾರಿಯ ದಿನದ ಸುದ್ದಿಗಳನ್ನ ಓದಿ ಅದನ್ನು ಅಪ್ಡೇಟ್ ಮಾಡಿಕೊಂಡು ದೇಶಕ್ಕೆ ಅವರ ವಿಚಾರಗಳು, ಅವರ ಚಿಂತನೆಗಳು ಏನಿದೆ, ಆ ಕೊಡುಗೆಗಳು. ಈಗ ವಿದ್ಯಾರ್ಥಿಗಳೇ ಬಂದು ಚಳವಳಿ ಮಾಡಬೇಕು ಅಂತ ಇಲ್ಲ, ಸಮಾಜದಲ್ಲಿದ್ದ ನಾವು ಪ್ರಶ್ನಿಸಬಹುದು. ಪ್ರಶ್ನಿಸುವುದೇ ಒಂದು ಹಕ್ಕು ಅಂತಲ್ಲ, ಪ್ರಶ್ನೆ ಜೊತೆಗೆ ಉತ್ತರವನ್ನು ಕೊಡಬೇಕು, ಉತ್ತರದಾಯಿತ್ವ ನಮಗೆ ಇರಬೇಕು. ಆ ಅಕೌಂಟೆಬಿಲಿಟಿಯನ್ನು ನಮ್ಮ ದೇಶದ ಜನರೆಲ್ಲ ಮಾಡಿಕೊಂಡ್ರೆ ಒಂದು ಒಳ್ಳೆಯ ದೇಶವನ್ನ ಸೃಷ್ಟಿ ಮಾಡಬಹುದು ಎನ್ನುವಂತ. ಲಕ್ಷ್ಮೀನಾರಾಯಣ ಸರ್, ಇದೇ ವಿಚಾರವಾಗಿ ಏನು ಪ್ರಕಾಶ್ ಸರ್ ಏನು ಹೇಳಿದ್ರೆ ಅದಕ್ಕೆ ನನ್ನ ಸಮ್ಮತ ಇದೆ. ಇವತ್ತು ಏನು ಸರ್ಕಾರ ಯಾವುದೇ ಕಾರಣಕ್ಕೂ ಯುವ ಜನತೆಯ ಏನು ಕೂಗಿದೆ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಇದಕ್ಕೆ ಸ್ಪಷ್ಟ ಉದಾಹರಣೆ ಇವತ್ತು ಕೇಂದ್ರ ಸರ್ಕಾರ ಪ್ರಥಮ ಹಂತದಲ್ಲಿ ಇವರು ಏನು ತಮ್ಮ ಪ್ರತಿಭಟನೆಯನ್ನು ಮಾಡಿದಾಗ ನಿರ್ಲಕ್ಷ್ಯ ತೋರಿತು. ಅದೇ ಒಂದು ಕಾಕ್ರೋಚ್ ಜನತಾ ಪಾರ್ಟಿ 2 ಬಾರಿ ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡಿದಾಗ ಕೂಡ ಮಾತಾಡಲಿಲ್ಲ. ಆದರೆ 3ನೇ ಬಾರಿ ಸರ್ಕಾರ ತಗ್ಬೇಕಾಯ್ತು. ಹಾಗಾಗಿ ಈ ಯುವಶಕ್ತಿ ಪ್ರತಿಭಟನೆ ಮಾಡಿದಾಗ ದೇಶದಲ್ಲಿರುವಂತಹ ಏನು ಸಮಸ್ಯೆ ಇದೆ ಅದನ್ನು ಸರ್ಕಾರ ಒಪ್ಪಿಕೊಂಡು ಅದನ್ನ ಸರಿ ದಾರಿಗೆ ತರಲಿಕ್ಕೆ ಏನು ಮುಂದುವರೆದಾಗ ಜನತೆಯೇ ಕೂಡ, ಸರ್ಕಾರ ಕೂಡ ಉತ್ತರದಾಯಿತ್ವ ಆಗ್ತದೆ ಜನರಿಗೆ. ಹಾಗಾಗಿ ಇಂಥ ವಿಚಾರಗಳ ಕುರಿತಾಗಿ ನಾವು ಮಾತಾಡಿದಾಗ ಇಂಥ ಒಂದು ಏನು ನಾವು ಕೆಲವೊಂದು ಶಿಕ್ಷಣ ಸುಧಾರಣೆ ಇರ್ಬೋದು, ನೀಟ್ ಪರೀಕ್ಷೆ ಇರ್ಬೋದು, ಇದೆಲ್ಲ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದು. ಇವತ್ತು ಪ್ರಸ್ತುತ ಏನು ಜನಮಾನಸದಲ್ಲಿ ಏನು ದಿನಾಲು ಚರ್ಚೆ ಆಗುವಂಥದ್ದು. ಹಾಗಾಗಿ ಈ ವಿಚಾರಗಳನ್ನು ಎತ್ಕೊಂಡು ನಮ್ಮಿಂದ ಆದಷ್ಟು ಏನು ಸಾರ್ವಜನಿಕರಿಗೆ ಇರ್ಬೋದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನ ಮಾಡಿದ್ದೇವೆ. ಇದನ್ನು ಸರ್ಕಾರ ಕೂಡ ಅಷ್ಟೇ ಗಂಭೀರವಾಗಿ ಏನು ಈ ವಿಚಾರಗಳ ಕುರಿತು ಸರ್ಕಾರ ಕೇವಲ ಕಾರ್ಯಪಡೆ ರಚನೆ ಮಾಡಿದರೆ ಸಾಲದು, ಅದನ್ನು ಗಂಭೀರವಾಗಿ ತೆಗೆದುಕೊಂಡು ಕಾಲಕಾಲಕ್ಕೆ ಅದು ಕೊಡ್ತಿರುವಂತಹ ವರದಿಯನ್ನ ಕೂಡ ಅನುಷ್ಠಾನ ಮಾಡಲಿಕ್ಕೆ ಬದ್ಧತೆಯನ್ನು ತೋರಬೇಕು ಅಂತ ನಮ್ಮದೊಂದು ಅಭಿಪ್ರಾಯ.